ಮಾಡುತ್ತಾ ಇದ್ದೇವೆ. ದಸರಾ ಯಶಸ್ವಿ ಆಗಲಿಕ್ಕೆ ಕಾರಣ ಏನು ಅಂತ ಹೇಳ್ತೀನಿ. ಮತ್ತು ಒಳಗಿರುವ ಎಲ್ಲ ದೇವರುಗಳು ಅವರ ಈ ಯಶಸ್ವಿಗೆ ಕಾರಣ ಆಗಿದ್ದಾರೆ. ನಾನಲ್ಲ. ನಾನು ಅಂತ ಹೇಳಿದರೆ ನನ್ನಂಥ ಮೂರ್ಖ ಈ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳಿದೆ ನಾನು. ಅದಕ್ಕೆ ಪ್ರತಿ ವರ್ಷ ಬನ್ನಿ, ನಿಮ್ಮಿಂದ ಈ ವೈಭವವನ್ನು ನೀವು ನಾವಲ್ಲ ಜಗತ್ತು ನೋಡ್ತದೆ ಅಂತ ಹೇಳಿದರೆ ಅದಕ್ಕೆ ದೇವರು ನಿಮಗೆ ಒಳ್ಳೆಯದು ಮಾಡ್ತಾರೆ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದು ಮಾಡ್ತಾರೆ, ನಿಮ್ಮ ಮಕ್ಕಳಿಗೆ ಎಲ್ಲರಿಗೆ ಒಳ್ಳೆಯದು ದೇವರು ಮಾಡ್ತಾರೆ. ಈ ಸಲದ ದಸರಾ ಸಂದೇಶ ಏನು? ಈ ಸಲದ ದಸರಾ ಇಲ್ಲಿಯೇ ಸೀಮಿತ ಆಗುವುದಿಲ್ಲ, ಇದು ಮುಂದುವರಿಕೊಂಡು ಹೋಗ್ತದೆ. ಅದಕ್ಕೆ ಹೇಳಿದೆ ನಾನು, ಯಾರೂ ಇದನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ನಿಮ್ಮನ್ನು ಯಾರು ಕರೆದಿದ್ದಾರೆ? ನಾನು ಕರೀಲಿಲ್ಲ. ಯಾಕೆ ನೀವು ಬಂದ್ರಿ? ಆ ದೇವಿ ಮತ್ತು ಎಲ್ಲ ದೇವರುಗಳಲ್ಲಿದ್ದದ್ದು ನಿಮ್ಮನ್ನು ಎಳೆದು ತಂದು ನೋಡಿ, ನಿಮ್ಮ ಶಕ್ತಿ ಎಷ್ಟು ಅಂತ ನೋಡಿಯಪ್ಪ ಅಂತ ಕರೆದು ಎಳೆದುಕೊಂಡು ಬಂದಿದ್ದಾರೆ ಇಲ್ಲೆಲ್ಲ ದೇವರುಗಳು. ನಾಡಿನ ಜನತೆಗೆ ಈ ನಾಡ ಹಬ್ಬ ದಸರಾ ಹಬ್ಬದ ಶುಭಾಶಯಗಳನ್ನು ಶ್ರೀ ಗೋಕರ್ಣನಾಥ ಕ್ಷೇತ್ರದ ವತಿಯಿಂದ ನಾವು ನೀಡ್ತಾ ಇದ್ದೇವೆ. ತಮಗೆಲ್ಲರಿಗೂ ಗೊತ್ತಿದೆ, ಮಾನವ ಧರ್ಮವನ್ನು ಸಾರಿದಂತಹ ಜಗದ್ಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪಿಸಲ್ಪಟ್ಟಂತಹ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ 1935ರಿಂದಲೂ ಶಾರದಾ ಮಹೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದೆವು. ತದನಂತರ ಶ್ರೀ ಕ್ಷೇತ್ರ ನವೀಕರಣಗೊಂಡ ನಂತರ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಒಂದು ಮಾರ್ಗದರ್ಶನದಲ್ಲಿ ಮಂಗಳೂರು ದಸರಾವನ್ನು ನಾವು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಶಾರದಾ ಮಾತೆಯೊಂದಿಗೆ ನೀವು ನೋಡ್ತಾ ಇದ್ದೀರಿ, ನವದುರ್ಗೆ, ಮಹಾಗಣಪತಿ ಹಾಗೂ ಆದಿಶಕ್ತಿಯ ಒಂದು ಪ್ರತಿಷ್ಠಾಪನೆ ಈಗಾಗಲೇ ಆಗಿದೆ.
ಇವತ್ತು ಬೆಳಿಗ್ಗೆ 11:30ಕ್ಕೆ ಸರಿಯಾಗಿ ನಮ್ಮ ಕ್ಷೇತ್ರದ ನವೀಕರಣದ ರೂವಾರಿ, ಈ ಮಂಗಳೂರು ದಸರಾದ ರೂವಾರಿ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಈ ಕಾರ್ಯಕ್ರಮಕ್ಕೆ ವಿದ್ಯುತ್ ದೀಪ ಬೆಳಗುವುದರ ಮೂಲಕ ಚಾಲನೆಯನ್ನು ಕೊಟ್ಟಿರುತ್ತಾರೆ. KPCC ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಭಂಡಾರಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಹಾಗೆ ಈ ಹೊತ್ತಿಗೆ ಆರಂಭವಾದಂಥ ಈ ಒಂದು ಮಂಗಳೂರು ದಸರಾದ ಕಾರ್ಯಕ್ರಮ ಪ್ರತಿನಿತ್ಯ ಮಧ್ಯಾಹ್ನ ಮಹಾಪೂಜೆ, ಅನ್ನ ಸಂತರ್ಪಣೆ, ಹಾಗೆ ಸಂಜೆ ನಮ್ಮ ಸಂತೋಷಿ ಕಲಾ ಮಂಟಪದಲ್ಲಿ ನಾಡು ಕಂಡಂಥ ಖ್ಯಾತ ಕಲಾವಿದರಿಂದ ಸಾಂಸ್ಕೃತಿಕ ಕಲಾ ವೈಭವ, ಸಂಜೆ ಮಹಾಪೂಜೆ, ಉತ್ಸವಗಳು ಕೂಡ ಜರಗಲಿಕ್ಕಿದೆ. ವಿಶೇಷವಾಗಿ ಈ ಬಾರಿಯ ಮಂಗಳೂರು ದಸರಾದಲ್ಲಿ ನಾಳೆಯ ದಿವಸ ಅಂದರೆ 4ನೇ ತಾರೀಕು 4:15 ಗಂಟೆಗೆ ಸರಿಯಾಗಿ ಈ ನಾಡು ಕಂಡಂಥ ಶ್ರೇಷ್ಠ ಕವಿ ಅಮೃತ್ ಸೋಮೇಶ್ವರ್ ಅವರ ಒಂದು ಸವಿನೆನಪಿಗಾಗಿ ಬಹುಭಾಷಾ ಒಂದು ಕವಿಗೋಷ್ಠಿ ಕಾರ್ಯಕ್ರಮ ಕೂಡ ಈ ರಂಗ ಪ್ರತಿಷ್ಠಾನದ ಅವರ ಸಹಯೋಗದೊಂದಿಗೆ ನಡೀಲಿಕ್ಕಿದೆ. ಹಾಗೆ ಈ ದಸರಾದಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಡ್ರಗ್ ಮುಕ್ತ ಮಾಡಬೇಕು, ವ್ಯಸನ ಮುಕ್ತ ಮಾಡಬೇಕು ಅನ್ನುವಂಥ ಒಂದು ಆಶೆ ನಮ್ಮ ಕ್ಷೇತ್ರಾಡಳಿತ ಸಮಿತಿಯಿಂದ. ಆದ್ದರಿಂದ ಒನ್ ಸ್ಪಿರಿಟ್ ಎನ್ನುವ ಒಂದು ಸ್ಲೋಗನ್ನೊಂದಿಗೆ ಈ ಒಂದು ಹಾಫ್ ಮ್ಯಾರಥಾನನ್ನು 21 ಕಿಲೋಮೀಟರ್ನ ಹಾಫ್ ಮ್ಯಾರಥಾನನ್ನು ಜೂಯಿಸ್ ಫಿಟ್ನೆಸ್ ಇವರ ಸಹಯೋಗದೊಂದಿಗೆ 6ನೇ ತಾರೀಕು ಬೆಳಿಗ್ಗೆ 5:30 ಗಂಟೆಗೆ ನಾವು ಈ ಕ್ಷೇತ್ರದಿಂದ ಈ ಮ್ಯಾರಥಾನ್ ಆರಂಭವಾಗಲಿಕ್ಕಿದೆ. ಹಾಗೆ ಈ ಮಕ್ಕಳಿಗೆ ಈ ನಮ್ಮ ಒಂದು ಸಂಸ್ಕೃತಿಯನ್ನು ತಿಳಿಸುವ, ಅವರಿಗೆ ಪ್ರೋತ್ಸಾಹಿಸುವ ಸಲುವಾಗಿ 10 ವರ್ಷದ ಒಳಗಿನ ಮಕ್ಕಳಿಗೆ ಒಂದು ಮುದ್ದು ಶಾರದೆ ಸ್ಪರ್ಧೆಯನ್ನು ಶರದಿ ಪ್ರತಿಷ್ಠಾನ ಇವರ ಒಂದು ಸಹಯೋಗದೊಂದಿಗೆ 6ನೇ ತಾರೀಕಿಗೆ ಶ್ರೀ ಕ್ಷೇತ್ರದಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಅದರ ಒಟ್ಟಿಗೆ ಮಂಗಳೂರು ಗೋಕರ್ಣನಾಥ ಕ್ಷೇತ್ರ ಅಂತ ಹೇಳಿದರೆ ತಮಗೆ ಗೊತ್ತಿದೆ, ಈ ಸ್ವಚ್ಛತೆಗೆ ಬಹಳಷ್ಟು ಆದ್ಯತೆ ಕೊಟ್ಟಿರುವಂಥದ್ದು. ಈ ಬಾರಿಯ ದಸರಾದಲ್ಲಿ ಕೂಡ ನಾವು ವಿಶೇಷವಾಗಿ ನಮ್ಮ ಮೆರವಣಿಗೆಯಲ್ಲೂ ಕೂಡ ಸ್ವಚ್ಛತೆಯನ್ನು ಕಾಪಾಡುವ ದೃಷ್ಟಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ಇದಕ್ಕೂ ಕೂಡ ಈ ಕ್ಷೇತ್ರದ ಭಕ್ತಾದಿಗಳು ದೇಶ ವಿದೇಶಗಳಿಂದ ಬರ್ತಾ ಇದ್ದಾರೆ. ನಮ್ಮ ಭಾರತ ದೇಶದ ವಿಶಿಷ್ಟವಾದ ಸಂಸ್ಕೃತಿ, ವೈವಿಧ್ಯತೆಯಲ್ಲಿ ಏಕತೆಯಲ್ಲಿರುವಂಥದ್ದು, ಮಾನವ ಧರ್ಮವನ್ನು ಸಾರುವುದನ್ನು ಈ ಪರದೇಶಗಳಲ್ಲೂ ಕೂಡ ಪಸರಿಸಲು ತಮ್ಮೆಲ್ಲರ ಒಂದು ತಾವೆಲ್ಲರೂ ನಮ್ಮೊಟ್ಟಿಗೆ ಕ್ಷೇತ್ರಾಡಳಿತ ಸಮಿತಿಯೊಂದಿಗೆ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಮೆರವಣಿಗೆ 13ನೇ ತಾರೀಕು ಸಂಜೆ 4 ಗಂಟೆಗೆ ಸರಿಯಾಗಿ ಕ್ಷೇತ್ರದಿಂದ ಆರಂಭಗೊಳ್ಳಿಕ್ಕಿದೆ. ಈ ಬಾರಿ ವಿಶೇಷವಾಗಿ ಶಬ್ದ ಮಾಲಿನ್ಯವನ್ನು ಕೂಡ ತಡೆಯುವಲ್ಲಿ ನಾವು ಖಂಡಿತವಾಗಲೂ ಆಡಳಿತ ಸಮಿತಿಯವರು ಈಗಾಗಲೇ ಪೊಲೀಸ್ ಇಲಾಖೆಯವರೊಂದಿಗೆ ಮಾತನಾಡಿದ್ದೇವೆ. ಇದರಲ್ಲೂ ಕೂಡ ನಾವು ಶಬ್ದ ಮಾಲಿನ್ಯವನ್ನು ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ನಾವು ಈ ಒಂದು ನಮ್ಮ ಪ್ರೊಸೆಷನನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ಆದ್ದರಿಂದ ತಾವೆಲ್ಲರೂ ಇದರಲ್ಲಿ ಕ್ಷೇತ್ರಾಡಳಿತ ಸಮಿತಿಯೊಂದಿಗೆ ಕೈ ಜೋಡಿಸಬೇಕು ಅಂತ ಹೇಳಿ